shell fish. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮರ್ವಾಯಿ ಅಂದರೆ ಗೊತ್ತಾ, ಶೆಲ್, ಕಪ್ಪೆ ಜುಪ್ಪಿ ಹೇಳ್ತಾರೆ, ಅದರಿಂದ ನಾನಿವತ್ತು ಸುಕ್ಕ ಮಾಡ್ತಾಯಿದ್ದೀನಿ. ಬನ್ನಿ ಅದು ಹೇಗೆ ಮಾಡೋದು, ಏನೆಲ್ಲ ಬೇಕು, ಹೇಗೆ ತಿನ್ನೋದು ಕೂಡ ನಾನು ತಿಳಿಸ್ತಾಯಿದ್ದೀನಿ. ಬನ್ನಿ. ಇವಾಗ ನಾವು ಮಸಾಲೆ ರೆಡಿ ಮಾಡೋಣ. 2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ, 1 ಟೇಬಲ್ ಸ್ಪೂನು ಸಾಸಿವೆ, 1 ಟೇಬಲ್ ಸ್ಪೂನ್ ಜೀರಿಗೆ, ಒಂದು ಅರ್ಧ ಬೆಳ್ಳುಳ್ಳಿ, ಮತ್ತು ಅರ್ಧ ಹೋಳು ಈರುಳ್ಳಿ, ಒಂದು ಅರ್ಧ ಮುಷ್ಟಿಯಷ್ಟು ಕರಿಬೇವಿನ ಸೊಪ್ಪು, 1 ಮುಷ್ಟಿಯಷ್ಟು ಬ್ಯಾಡಗೆ ಮೆಣಸು, ಮತ್ತು 2 ಗುಂಡು ಮೆಣಸು ತೊಗೊಂಡಿದ್ದೀನಿ ನೋಡಿ ಇದು. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, 1 ಮುಷ್ಟಿ ತೆಂಗಿನ ತುರಿ, ಜೊತೆಗೆ ಇದು ಅರಿಶಿನ ಪುಡಿ. ಬನ್ನಿ ಇವಾಗ ನಾವು ಫ್ರೈ ಮಾಡೋಣ. ಸ್ವಲ್ಪ ಕೊಕೊನಟ್ ಆಯಿಲ್ ಹಾಕ್ತಾಯಿದ್ದೀನಿ. ಮೆಣಸು ಫ್ರೈ ಆಯಿತು, ಆಫ್ ಮಾಡ್ತಾಯಿದ್ದೀನಿ. ಸಾಸಿವೆ, ಜೀರಿಗೆ, ಕೊತ್ತಂಬರಿ ಬೀಜ, ಇದು ಆಗಿದೆ. ಇವಾಗ ತೆಗ್ತಾ ಇದ್ದೀನಿ ನಾನು. ಕೊಕೊನಟ್ ಆಯಿಲ್, ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಶುಂಠಿ, ಇದು ಆಗಿದೆ. ಇವಾಗ ಇದು ರುಬ್ಬುವ ಮಸಾಲೆ ಜೊತೆ ಇದನ್ನು ರುಬ್ಬಕ್ಕಾಗ ತೆಂಗಿನ ಎಣ್ಣೆ ಹಾಕ್ತಾಯಿದ್ದೀನಿ, ಕೊಕೊನಟ್ ಆಯಿಲ್, ಮತ್ತು ಒಂದು 3 ಎಸಳು ಬೆಳ್ಳುಳ್ಳಿ, ಒಂದು ಅರ್ಧ ಸ್ವಲ್ಪ ಕರಿಬೇವಿನ ಸೊಪ್ಪು. ಇವಾಗ ತೆಂಗಿನ ತುರಿ ಜೊತೆಗೆ ಹಾಕಿಬಿಟ್ಟು ಫ್ರೈ ಮಾಡೋಣ. ಇದು ಚೆನ್ನಾಗಿ ಫ್ರೈ ಆಗಬೇಕು ತೆಂಗಿನ ತುರಿ. ಅರಿಶಿನ ಮತ್ತೆ ಹಾಕೋಣ. ನಾವು ಸ್ಟವ್ ಆಫ್ ಮಾಡಬೇಕಾದ್ರೆ ಅರಿಶಿನ ಹಾಕಿಬಿಟ್ಟು ಒಂದು ಸ್ವಲ್ಪ ಮಗಚಿದ್ರೆ ಸಾಕು. ಮುಂಚೆನೇ ಹಾಕಿದರೆ ಕಪ್ಪಾಗಿಬಿಡುತ್ತೆ. ಇವಾಗ ಅರಿಶಿನ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ. ಕೊಕೊನಟ್ ಆಯಿಲ್ 2 ಟೇಬಲ್ ಸ್ಪೂನಷ್ಟು, ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು, ಶುಂಠಿ, ಈರುಳ್ಳಿ, ಬೇವಿನ ಸೊಪ್ಪು, ಟೊಮೆಟೊ ಒಂದು ಫುಲ್ಲು ತೊಗೊಂಡಿದ್ದೀನಿ, ಚಿಟಿಕೆಯಷ್ಟು ಅರಿಶಿನ ಪುಡಿ, ರುಬ್ಬಿರುವ ಮಸಾಲೆಯನ್ನು ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು ಸ್ವಲ್ಪ. ಇವಾಗ ಮರ್ವಾಯನ್ನು ಇದಕ್ಕೆ ಹಾಕೋಣ. ಯಾವುದೇ ಕಾರಣಕ್ಕೂ ಇವಾಗ ಇದಕ್ಕೆ ಸ್ಪೂನ್ ಹಾಕಬಾರ್ದು, ಮುಚ್ಚಿಬಿಡಬೇಕು, ಇಲ್ಲಾಂದರೆ ಅದು ಓಪನ್ ಆಗಲ್ಲ. ಇವಾಗ ಸ್ವಲ್ಪ ಮಿಕ್ಸ್ ಮಾಡೋಣ. ಜಾಸ್ತಿ ಉಪ್ಪು ಹಾಕಕ್ಕೆ ಹೋಗಬಾರ್ದು, ಯಾಕಂದರೆ ಆಲ್ರೆಡಿ ಮರ್ವಾಯಲ್ಲೇ ಉಪ್ಪು ಇರುತ್ತೆ, ಶೆಲ್ ಫಿಶಲ್ಲೇ ಉಪ್ಪು ಇರೋದ್ರಿಂದ ನೋಡಿಬಿಟ್ಟು ಉಪ್ಪು ಹಾಕ್ಕೋಬೇಕು. ಇವಾಗ ನೋಡಿ ಓಪನ್ ಆಯಿತು. ಇವಾಗ ತೆಂಗಿನ ತುರಿ ಹಾಕೋಣ.
ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಸ್ಟವ್ ಆಫ್ ಮಾಡ್ತೀನಿ. ಆಯ್ತು. ಇವಾಗ ನೋಡಿ, ಈ ಥರ ಟೂತ್ ಕಡ್ಡಿಯಲ್ಲಿ ಈ ಥರ ಎಲೆಯಿದ್ರೆ ಚೆನ್ನಾಗಿ ಬರುತ್ತೆ ನೋಡಿ. ಚಿಕ್ಕ ಚಿಕ್ಕದು ಮರ್ವಾಯಿ ಇದು, ಜರ್ದಲ್ಲ, ಅದರ ಟೇಸ್ಟ್ ಇದೆ. ಸೂಪರ್.